ಊಟದ ಬರೋದಕ್ಕಿಂತ ಇವುಗಳನ್ನು ಹಬ್ಬದ ಥರ ಆಚರಿಸ್ತೀವಿ. ಊಟದ ಹಬ್ಬ ಮಾಡಬೇಕು, ಇದು ಆಸೆ ಇತ್ತು. ಕಾರಣದಿಂದ ಅಂತಲ್ಲ, ಯಾಕಂದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಲ ಪೊಲೀಸ್ ಪರ್ಮಿಷನ್ ಒಂದು ಕಷ್ಟ, ಅದು ಹೆಂಗಾರು ತೊಗೋಬೋದಿಲ್ಲ ಅಂತ. ಅದಕ್ಕಿಂತ ಮುಖ್ಯವಾಗಿ ಹೋದ ವರ್ಷ ಆದಂಥ ಇನ್ಸಿಡೆಂಟ್ ಆಗಿದೆ ಪೊಲೀಸ್ ರಾಷ್ಟ್ರ. ಆದಮೇಲೆ ನಾನು ಊಟದ ಹಬ್ಬ ಆಚರಿಸ್ಕೊಳ್ಳೋದು ಯಾಕೋ ನನ್ನ ಮನ್ಸಿಗೆ ಸರಿ ಇಲ್ಲ, ಯಾಕಂದರೆ ಬೇಡ ಈ ಸಲ ಅಂತ ಅಷ್ಟೇ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಫೆಬ್ರವರಿ 16 ಅಂದರೆ ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಕರೋನಾ ಹಿನ್ನೆಲೆ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಗಳಿದ ನೋವಿನಿಂದಾಗಿ ಈ ವರ್ಷ ನಾನು ಹುಟ್ಟುಹಬ್ಬವನ್ನು ಆಚರಿಸಲ್ಲ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಹೇಳಿದ್ದಾರೆ. ಬಾಕ್ಸ್ ಆಫೀಸ್ ಪರಮಾತ್ಮನ ಹುಟ್ಟುಹಬ್ಬಕ್ಕೆ ಪ್ರತಿ ಅಭಿಮಾನಿಗಳು ಕೂಡ ವಿಭಿನ್ನವಾದ ಯೋಜನೆಗಳನ್ನು ಹಾಕೊಂಡಿದ್ದಾರೆ, ಧರ್ಮ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಒಂದಿಷ್ಟು ಚಿತ್ರತಂಡಗಳು ಬಾಸ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಈ ಮಧ್ಯೆ ತಮಿಳು ಚಿತ್ರವೊಂದು ಬಾಸ್ಗೆ ಶುಭ ಕೋರಿದ್ದು ವಿಶೇಷವಾಗಿತ್ತು. ವರ್ಷಗಳ ಹಿಂದೆ ಬಾಸ್ ಎಂದು ಅಟ್ಟಕ್ಕೇರಿಸಿದ ಒಂದಿಷ್ಟು ಅವಕಾಶವಾದಿಗಳು ಇದೀಗ ನಾಪತ್ತೆಯಾಗಿದ್ದಾರೆ. ಕಾರಣ ಬಾಸ್ ಬ್ಯಾನ್. ಮಾಧ್ಯಮಗಳಿಂದ ಬಾಸ್ ಬ್ಯಾನ್ ಆದರೂ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಬಾಸ್ ಯಾವತ್ತೂ ರಾಜನೇ. ಈ ಮಧ್ಯೆ ತಮಿಳು ಚಿತ್ರದ ಪೋಸ್ಟರ್ನಲ್ಲಿ ಡಿ ಬಾಸ್ ರಾರಾಜಿಸಿದ್ದಾರೆ. ಹೌದು, ಅಜಿತ್ ಅಭಿನಯದ ವಾಲಿಮೈ ತಮಿಳು ಚಿತ್ರದ ಕನ್ನಡ ಥಿಯೇಟರ್ ಪೋಸ್ಟರ್ನಲ್ಲಿ ಡಿ ಬಾಸ್ಗೆ ಶುಭ ಕೋರಿದ್ದಾರೆ. ಈ ಥಿಯೇಟರ್ ಲೀಸ್ಟ್ ಇರುವ ಪೋಸ್ಟರ್ನಲ್ಲಿ ಅಜಿತ್ ಅವರಿಗಿಂತ ದರ್ಶನ್ ಅವರ ಫೋಟೋನೇ ದೊಡ್ಡದಾಗಿ ಕಾಣಿಸುತ್ತೆ. ನಮ್ಮವರೇ ಕೆಲವರು ಡಿ ಬಾಸ್ ಫೋಟೋ ಹಾಕಿದ್ರೆ ಅವರ ಚಿತ್ರಕ್ಕೆ ಮಾಧ್ಯಮ ಬೆಂಬಲಿಸಲ್ಲ ಎಂದು ಮೇಷ ಎಣಿಸ್ತಿರುವಾಗ ತಮಿಳು ಚಿತ್ರವೊಂದು ಯಾವುದಕ್ಕೂ ತಲೆಕೆಡಿಸದೆ ಡಿ ಬಾಸ್ನ ದೊಡ್ಡದಾದ ಫೋಟೋವನ್ನು ಹಾಕಿ ಬೆಂಬಲಿಸಿದ್ದು ಸ್ವಾಗತಾರ್ಹ. ಈ ಪೋಸ್ಟರೇ ತಿಳಿಸುತ್ತೆ ಡಿ ಬಾಸ್ನ ಗತ್ತು ಮತ್ತು ತಾಕತ್ತು ಏನೆಂಬುದನ್ನು. ಅದೇನೇ ಇರಲಿ, ನಮ್ಮ ಡಿ ಬಾಸ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ವಾಲಿಮೈ ತಮಿಳು ಚಿತ್ರಕ್ಕೆ ಶುಭವಾಗಲಿ. ಹಾಗೆ ನಮ್ಮ ಡಿ ಬಾಸ್ನ ಹುಟ್ಟುಹಬ್ಬಕ್ಕೆ ನಮ್ಮ ಕೋಸ್ಟಲ್ ಕನ್ನಡ ಟೀಮ್ ವತಿಯಿಂದ ಶುಭಾಶಯಗಳು. ನಮಸ್ಕಾರ. ನಾನು ಊಟದ ಬರೋದಕ್ಕಿಂತ ಇವುಗಳನ್ನು ಹಬ್ಬದ ಥರ ಆಚರಿಸ್ತೀವಿ. ಊಟದ ಹಬ್ಬ ಮಾಡಬೇಕು, ಇದು ಆಸೆ ಇತ್ತು. ಕಾರಣದಿಂದ ಅಂತಲ್ಲ, ಯಾಕಂದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಲ ಪೊಲೀಸ್ ಪರ್ಮಿಷನ್ ಒಂದು ಕಷ್ಟ, ಅದು ಹೆಂಗಾರು ತೊಗೋಬೋದಿಲ್ಲ ಅಂತ. ಅದಕ್ಕಿಂತ ಮುಖ್ಯವಾಗಿ ಹೋದ ವರ್ಷ ಆದಂಥ ಇನ್ಸಿಡೆಂಟ್ ಆಗಿದೆ ಪೊಲೀಸ್ ರಾಷ್ಟ್ರ. ಆದಮೇಲೆ ನಾನು ಊಟದ ಹಬ್ಬ ಆಚರಿಸ್ಕೊಳ್ಳೋದು ಯಾಕೋ ನನ್ನ ಮನ್ಸಿಗೆ ಸರಿ ಇಲ್ಲ, ಯಾಕಂದರೆ ಬೇಡ ಈ ಸಲ ಅಂತ ಅಷ್ಟೇ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.